ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಜಂಟಿ ಆಶ್ರಯದಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬಚಾವೋ ಆಂದೋಲನದ ಕಾರ್ಯಕ್ರಮ ಪ್ರಯುಕ್ತ ಇದೀಗ ಕೆಲವೇ ನಿಮಿಷಗಳಲ್ಲಿ ಪಾದಯಾತ್ರೆಯ ಮೂಲಕ ತುಕ್ಕೋಡು ಜಂಕ್ಷನ್ ತನಕ ತೆರಳಿ ಪ್ರತಿಭಟನಾ ಸಭೆಯು ಆರಂಭಗೊಳ್ಳಲಿದೆ. ಎಲ್ಲ ಆಸುಪಾಸಿನಲ್ಲಿರುವಂತಹ ನಾಗರಿಕ ಬಂಧುಗಳಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಹಾಗೂ ಪ್ರಶಾಂತ್ ಕಾಜವ ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಪರವಾಗಿ ಕೇಂದ್ರದ ಸರ್ವಾಧಿಕಾರಿ ಧೋರಣೆಯ ಮೂಲಕ ಮಹಾತ್ಮ ಗಾಂಧೀಜಿ ನರೇಗಾ ರೂಪದಲ್ಲಿ ಇವತ್ತು ಬಡವರ ಹೊಟ್ಟೆಗೆ ಹೊಡೆಯುವಂತಹ ಸರ್ವಾಧಿಕಾರಿ ಧೋರಣೆಯ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಬೃಹತ್ ಪ್ರತಿಭಟನಾ ಸಭೆಯು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಪರವಾಗಿ ಇದೀಗ ಕೆಲವೇ ನಿಮಿಷಗಳ ಪಾದಯಾತ್ರೆಯ ಮೂಲಕ ತೊಕ್ಕೋಡು ಜಂಕ್ಷನ್ಗೆ ತೆರಳುವಂತಹ ಪಾದಯಾತ್ರೆ ಆಗಮಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಅದೇ ರೀತಿ ಹಿಂದುಳಿದ ವರ್ಗದ ಘಟಕ, ಎಲ್ಲ ಘಟಕಗಳ ಪದಾಧಿಕಾರಿಗಳಿಗೆ, ಪ್ರಮುಖರಿಗೆ, ಕಾರ್ಯಕರ್ತರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಪಾದಯಾತ್ರೆಯನ್ನ ಆರಂಭಿಸಲು ಮುಂದಾಗ್ತಾ ಇದ್ದೇವೆ. ಬಡವರಿಗೆ ಅನ್ಯಾಯ ಮಾಡಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಬಡವರ ಹಟ್ಟಿನ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಆತ್ಮೀಯ ಬಂಧುಗಳೇ, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಜಂಟಿ ನೇತೃತ್ವದಲ್ಲಿ ಇದರ ಅಧ್ಯಕ್ಷರುಗಳಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಹಾಗೂ ಪ್ರಶಾಂತ್ ಕಾಜೇರ್ ಅವರ ನೇತೃತ್ವದಲ್ಲಿ ವಿವಿಧ ಘಟಕಗಳ ಆಶ್ರಯದಲ್ಲಿ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರದ ಕುಟುಂಬದ ವಿರುದ್ಧ ಅದನ್ನು ಬಲವಾಗಿ ಪ್ರತಿಭಟಿಸುವ ಸಲುವಾಗಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಬಂಧುಗಳೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಇವತ್ತು ಬದಲಾವಣೆಗೊಳಿಸಿ ಯಾವುದೇ ರಾಜ್ಯಗಳ ಬಗ್ಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅದರ ಹೆಸರನ್ನ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ವಿಬಿಜಿ ರಾಮ್ಜಿ ಎಂಬ ಮಸೂದೆಯನ್ನ ಜಾರಿಗೊಳಿಸಿ ಜನವಿರೋಧಿ ಮೋದಿ ಸರ್ಕಾರಕ್ಕೆ, ಶ್ರೀಮಂತರ ಒಲೈಸುವ ಬಿಜೆಪಿ ಸರ್ಕಾರಕ್ಕೆ, ಕಾರ್ಪೊರೇಟ್ ಒಲೈಸುವ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಮಹಾತ್ಮ ಗಾಂಧಿ ಹೆಸರಲ್ಲಿ ಕಳಂಕರ ಮೋದಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ನಮ್ಮ ಪ್ರತಿಭಟನೆಯನ್ನ ನಾವೆಲ್ಲರೂ ಒಂದು ಬಿಸಿಮುಟ್ಟುವಂತ ಕೆಲಸವನ್ನು ಮಾಡೋಣ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಇವತ್ತು ಓಲೈಕೆ ರಾಜಕೀಯ ಮಾಡುತ್ತಿರುವಂತಹ ಕೇಂದ್ರ ಭ್ರಷ್ಟ ಸರ್ಕಾರಕ್ಕೆ ಜೋರಾಗಿ ಧಿಕ್ಕಾರವನ್ನು ಕೂಗೋಣ. ಧಿಕ್ಕಾರ 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 ಕೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ತೊಕ್ಕೋಡು ತಲುಪಿದ್ದೇವೆ. ಈ ಒಂದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಏನಾದರೂ ಮುಂದುವರಿಸಿದ್ರೆ ಇನ್ನು ವಿಗ್ರಹವಂತ ಹೋರಾಟಗಳು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಕಾದಿದೆ ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್, ಸೇವಾದಳ, ಮಹಿಳಾ ಕಾಂಗ್ರೆಸ್, ಅಲ್ಪಸಂಖ್ಯಾತ ಘಟಕ, ಅದೇ ರೀತಿ NSBI, ಅದೇ ರೀತಿ ಕಾರ್ಮಿಕ ಘಟಕ, ಅದೇ ರೀತಿ ಪಂಚಾಯತ್ ರಾಜ್
ಹಿಂದುಳಿದ ವರ್ಗಗಳ ಘಟಕ, ಅದೇ ರೀತಿ ಎಲ್ಲ ಬ್ಲಾಕಿನ ವಿವಿಧ ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ NSUIಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಬದಲಾವಣೆಗೊಳಿಸಿ ಯಾವುದೇ ರಾಜ್ಯಗಳನ್ನು ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕಾಗಿದ್ರೆ ಅವರು ಈ ದೇಶದ ಎಲ್ಲಾ ರಾಜ್ಯಗಳನ್ನು ಕೂಡ ಸಂಪರ್ಕಿಸಿ, ಆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ಮೇಲೆ ಮಾತ್ರ ಆ ಮಸೂದೆಯನ್ನು ಮಂಡಿಸಬೇಕು. ಇದು ಸಂವಿಧಾನ. ಆದ್ರೆ ಇವತ್ತು ಸಂವಿಧಾನದ ಎಲ್ಲ ಕಾರ್ಯಕರ್ತರ ವಿರುದ್ಧವಾಗಿ ವರ್ತಿಸುವಂತಹ ಬಿಜೆಪಿ ಸರ್ಕಾರ ತಮ್ಮ ಸರ್ವಾಧಿಕಾರಿ ಧೋರಣೆಯ ಮೂಲಕ ಇವತ್ತು ಈ ಯೋಜನೆಯಿಂದ ಬಲಾತ್ಕಾರವಾಗಿ ರಾಜ್ಯಗಳಿಗೆ ಹೇರುವ, ಅದರಲ್ಲಿ ಕೂಡ ರಾಜ್ಯದ ಪಾಲನ್ನು ಅದಕ್ಕೆ ನೀಡಬೇಕು. ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಕಾನೂನು, ಇನ್ನೊಂದು ರಾಜ್ಯಗಳಿಗೆ ಬೇರೆ ಕಾನೂನು. ಹೀಗೆ ಈ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಬಂದ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು ಕತ್ತರಿ ಪ್ರಯೋಗವನ್ನು ಮಾಡಿ ಆ ಯೋಜನೆ ಬಡವರಿಗೆ ತಲುಪಬಾರದು. ಈ ಯೋಜನೆಯಿಂದಾಗಿ ಬಡವರು ಏಳಿಗೆ ಆಗಬಾರದು. ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಒಂದು ವಿಶೇಷ ಆಶಾದಾಯಕವಾಗಿದೆ ಯೋಜನೆ. ಈ ಯೋಜನೆಯನ್ನ ನಿರ್ಮೂಲಗೊಳಿಸುವ ನಿಟ್ಟಿನಲ್ಲಿ ಆರಂಭಿಕ ಹೆಜ್ಜೆ ಎಂಬಂತೆ ಇವತ್ತು ಬಿಜಿ ರಾಮ್ಜಿ ಎಂಬ ಕೇವಲ ಹೆಸರು ಬದಲಾವಣೆಗೊಳಿಸಿ ಆ ಯೋಜನೆಗೆ ಎಲ್ಲ ರಾಜ್ಯಗಳು ಕೂಡ ಪಾಲು ನೀಡಬೇಕೆಂಬ ನಿಟ್ಟಿನಲ್ಲಿ ಹಮ್ಮಿಕೊಂಡಂತ ಈ ಒಂದು ಯೋಜನೆಯ ಬಗ್ಗೆ ಸಿಡಿದ ತಂದ ಕಾಂಗ್ರೆಸ್ ಪಕ್ಷ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅದೇ ರೀತಿ ಉಪಮುಖ್ಯಮಂತ್ರಿಗಳು, ಕೆಪಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ಭ್ರಷ್ಟ ಮೋದಿ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಮಹಾತ್ಮ ಗಾಂಧಿ ಅವಮಾನ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾರ್ಪೊರೇಟ್ ವರ್ಗವನ್ನು ಓಲೈಸುವ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಅಂಬಾನಿ ಅದಾನಿ ಬಳಸಿದ ಬಿಜೆಪಿ ಸರ್ಕಾರಕ್ಕೆ, ಶ್ರೀಮಂತ ವರ್ಗವನ್ನು ಓಲೈಸುವ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಬಡವರ ರೈತರ ಕೂಲಿ ಕಾರ್ಮಿಕರ ಕಾಳಜಿಯನ್ನು ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಮೋದಿ ಸರ್ಕಾರಕ್ಕೆ. ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಇದ್ದಂತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಪದ್ಮರಾಜ್ ಆರ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎರಡು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಂತ ಅಬ್ದುಲ್ ಜಲೀಲ್ ಮಾಂಟುಗಳಿ ಹಾಗೂ ಎ.ಕೆ. ಅಬ್ದುಲ್ ರೆಹಮಾನ್ ಅವರನ್ನು ಹಾಗೂ ಎರಡು ಬ್ಲಾಕಿನ ಎಲ್ಲ ಪದಾಧಿಕಾರಿಗಳನ್ನು, ಅದೇ ರೀತಿ ಕೇವಲ ಒಂದು ದಿವಸದಲ್ಲಿ ತಮ್ಮ ಕರೆಗೆ ಹೋಗಟ್ಟು ಬಂದಂತ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳನ್ನು, ಅದೇ ರೀತಿ ಸೇವಾದಳ, ಯೂತ್ ಕಾಂಗ್ರೆಸ್, NSUI ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳನ್ನು, ಅದೇ ರೀತಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವಕ್ತಾರರಾದ ಫಾರೂಕ್ ಉಲ್ಲಾಳ್ ಅವರು ಕೂಡ ಈ ಕಾರ್ಯಕ್ರಮ ಬಂದರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎರಡು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷಗಳನ್ನು, ಪ್ರಧಾನ ಕಾರ್ಯದರ್ಶಿಗಳನ್ನು, ಅದೇ ರೀತಿ ಕಾರ್ಯದರ್ಶಿಗಳನ್ನು, ಅದೇ ರೀತಿ ಎಲ್ಲ ಘಟಕ ಮುಂಚೂಣಿ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಎಲ್ಲ ನಿಗಮಗಳ, ಅದೇ ರೀತಿ ಎಲ್ಲ ಘಟಕಗಳ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಮಾಜಿ ತಾಲೂಕ್ ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕರೀಂ ಅವರು ಕೂಡ ಇದ್ದಾರೆ. ಅದೇ ರೀತಿ ತಾಲೂಕ್ ಪಂಚಾಯತಿನ ಬಂಟ್ವಾಳ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಕೈರಂಗಲ್ ಅವರಿದ್ದಾರೆ. ಅದೇ ರೀತಿ ಮಂಗಳೂರು ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೋನೂರ್ ಅವರು, ಅದೇ ರೀತಿ ಬಂಟ್ವಾಳ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಚಂದ್ರ ಕರ್ಕೇರ್ ಅವರು, ಎರಡು ಬ್ಲಾಕಿನ ಮಹಿಳಾ ಅಧ್ಯಕ್ಷರಾದ ಚಂದ್ರಿಕಾ ರೈ ಅವರು, ಮಣಿಪುರ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರ ವೃಂದಾ ಪೂಜಾರಿ ಅವರು, ಉಳ್ಳಾಲ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಅಮಿತಾ ಅಶ್ವಿನ್ ರವರು, ನಮ್ಮ
ಸುರೇಖಾ ಚಂದ್ರಾಸ್ ಅವರು, ಅದೇ ರೀತಿ ಶಾಲಿನಿ ಶೆಟ್ಟಿ ಅವರು, ಅದೇ ರೀತಿ ಎಲ್ಲ, ಅದೇ ರೀತಿ ನಮ್ಮ ನಾಯಕರುಗಳಂತ ಉಳ್ಳಾಳದ UP ಸಲೀಂ ರವರು, ಅದೇ ರೀತಿ NS ಯೂತ್ ಕಾಂಗ್ರೆಸ್ಸಿನ ನಾಸೀರ್ ಸಾಮಾರಿಗೆ ಅವರು, ಅದೇ ರೀತಿ ನಮ್ಮ ಮಂಡಳಿಯ ಸದಸ್ಯರಾದಂಥ ಅಬ್ದುಲ್ ರಹಮಾನ್ ಕುಳಿಚಾಲ್ರವರು, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನವಾಜ್ ನರಿಂಗಾನ್ ಅವರು, ಪಂಚಾಯತ್ ರಾಜ್ ಒಕ್ಕೂಟದ ಅಧ್ಯಕ್ಷರಾದ ನಸೀರ್ ಶಾ ಪಟೋರಿ ಅವರು, ಅದೇ ರೀತಿ ಎಲ್ಲ ಸಿಂಡಿಕೇಟ್ ಸದಸ್ಯರುಗಳು ಅಚ್ಯುತಗಟ್ಟಿ ಅವರು, ಅದೇ ರೀತಿ ನಮ್ಮ ಇನ್ನೊಂದು ವರ್ಗದ ಅಧ್ಯಕ್ಷರಾದ ವಿವೇಕಾನಂದ ಸಲೀಲ್ ರವರು, ಹೈದರ್ ಕೈರಂಗಲ್ ಅವರು, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದ ಹೈದರ್ ಕೈರಂಗಲ್ ಅವರು, ದಿನೇಶ್ ರೈ ಅವರು, ನಮ್ಮ ಜಗದೀಶ್ರವರು, ಫಾರೂಕ್ ಉಲ್ಲಾರವರು, ಅದೇ ರೀತಿ ಇಸ್ಮಾಯಿಲ್ ಸಂಘಟನಾ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಸ್ಮಾಯಿಲ್ ರವರು, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಬಾವ ಅವರು, ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರುಗಳು, ನಗರಸಭೆಯ ಸದಸ್ಯ ಕೌನ್ಸಿಲರ್ಗಳು, ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ಗಳು, ಅದೇ ರೀತಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅದರಿಂದ ಹೆಚ್ಚಾಗಿ ಎಲ್ಲ ನಮ್ಮ ಶಾಸಕರ ಮೇಲೆ ಹಾಗೂ ಸಭಾಧ್ಯಕ್ಷರ ಮೇಲೆ ಪ್ರೀತಿಗಿಟ್ಟು ಬಂದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅದೇ ಜನ ಇವತ್ತು ಒಂದೇ ಒಂದು ಮಾತಿನಲ್ಲಿ ನೀವೆಲ್ಲ ಬಂದು ಸೇರಿದ್ದು ಬಹಳ ಸಂತೋಷವಾಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಈ ಒಂದು ಹೆಸರನ್ನು ಅಳಿಸುವಂತ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರು ಅವರ ಹೆಸರನ್ನೇ ತೆಗೆಯುವಂತ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಬಹಳ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇದೊಂದು ದೊಡ್ಡ ತಾಪತ್ರೆ ಆಗೋದು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ. ಯಾಕಂತ ಹೇಳಿದ್ರೆ ಒಂದು ಅನುದಾನ ಇಲ್ಲದಂತ ಸಂದರ್ಭದಲ್ಲಿ ತಾವೇ ಒಂದು ಬಜೆಟ್ ಅನ್ನು ತಯಾರಿಸಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅನುಮೋದನೆ ಮಾಡಿ ನಂತರ ಗ್ರಾಮ ಪಂಚಾಯತ್ ಅಲ್ಲಿ ಅನುಷ್ಠಾನ ಮಾಡುವಂತಹ ಕೆಲಸ ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ದಿವಂಗತ ಮನಮೋಹನ್ ಸಿಂಗ್ ರವರು, ಅದೇ ರೀತಿ ನಮ್ಮ ನಾಯಕಿಯಾದ ಸೋನಿಯಾ ಗಾಂಧಿ ಅವರು ಬಹಳಷ್ಟು ಜನರಿಗೆ ಉದ್ಯೋಗವನ್ನು ಇಡೀ ಕೇಂದ್ರದಲ್ಲಿ ನೀಡಬೇಕಂತ ತಿಳ್ಕೊಂಡು ಈ ಒಂದು ಯೋಜನೆ ತಯಾರು ಮಾಡಿದ್ದಾರೆ. ಅದು ಇದೀಗ ಜನರಿಗೆ ಗೊತ್ತಿಲ್ಲ, ಕೇವಲ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಅದರ ರೂಪುರೇಷೆಯನ್ನೇ ಕೂಡ ಬದಲಾವಣೆ ಮಾಡಿದ್ದಾರೆ. ಅದು ಬಹಳಷ್ಟು ತೊಂದರೆ ಇಡೀ ಪಂಚಾಯತ್ಗಳಿಗೆ ಆಗ್ತದೆ. ಈಗ ಜನರಿಗೆ ಹೆಸರು ಬದಲಾವಣೆ ಮಾತ್ರ ಅಲ್ಲ, ಬೇರೆ ಬೇರೆ ಯೋಜನೆಯಲ್ಲಿ ಹೆಸರು ಬದಲಾವಣೆ ಮಾಡಿ ಅದರ ಸಮಸ್ಯೆ ಇಲ್ಲ. ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಸರು ಬದಲಾವಣೆ, ಅದೇ ರೀತಿ ಅವರ ಸ್ವರೂಪವನ್ನು ಬದಲಾವಣೆ ಮಾಡಿ ಅವರ ಕಂಟ್ರೋಲ್ ಅಲ್ಲಿ ಯಾವ ಪಂಚಾಯತ್ಗೆ ನಾವು ಯೋಜನೆಯನ್ನು ಕೊಡಬೇಕು ಅದು ಕೂಡ ಅವರ ಕೈಲಿದೆ. ಆದ್ರಿಂದ ಈ ಯೋಜನೆಗೆ ನಾವೆಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ 2 ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಬಹಿಷ್ಕರಿಸ್ತೇವೆ. ಅದೇ ರೀತಿ ಅದಕ್ಕೆ ಇದನ್ನು ಮಾಡಿಕೊಂಡು ನಾವು DC ಅವರಿಗೆ ಕಳಿಸ್ತೇವೆ ಅಂತ ಹೇಳ್ಕೊಂಡು ಮುಂದಿನ ಎಲ್ಲ ವಿಚಾರಗಳು ನಮ್ಮ ನಗರಾಭಿವೃದ್ಧಿ ಇಲಾಖೆ ಅಧ್ಯಕ್ಷರಾದ ಸದಾಶಿವರವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿ. ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಜಂಟಿ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಬೋಳಿಯರವರೇ, ನಮ್ಮ ಮುಡುಪು ಬ್ಲಾಕಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜರವರೇ, ಪಕ್ಷದ ಎಲ್ಲ ನಾಯಕರುಗಳೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಇರತಕ್ಕಂಥ ಎಲ್ಲ ಹಿರಿಯ ಬಂಧುಗಳೇ, ಇವತ್ತು ನರೇಗಾ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ ಆಗಮಿಸಿದಂಥ TK ಸುಧೀರ್ ರವರೇ ಮತ್ತು ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಯುವಕ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಪಕ್ಷದ ಎಲ್ಲ ನಾಯಕರುಗಳೇ, ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ನಾಯಕರಾದ ಪದ್ಮರಾಜ್ ಪೂಜಾರಿಯವರೇ, ಎಲ್ಲ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ, ನಮಗೆಲ್ಲ ತಿಳಿದಾಗೆ ಕೇಂದ್ರ ಸರ್ಕಾರದ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಆ ಕಾರ್ಯಕ್ರಮ ಏನಿತ್ತು ಅದನ್ನೆಲ್ಲ ಅದಕ್ಕೆ ತಿದ್ದುಪಡಿ ಮಾಡಿಕೊಂಡು ಬೇರೆ ಹೆಸರಿಟ್ಟುಕೊಂಡು ರಾಮ್ಜಿ ಅಂತ ಹೆಸರ ಮುಖಾಂತರ ಅದನ್ನು ಪುನರಾರಂಭ ಮಾಡುವಂತ ಹುದ್ದೆಗೆ ಕೈ ಹಾಕಿದ್ದಾರೆ. ಇದು ಡಾಕ್ಟರ್ ಮನಮೋಹನ್ ಸಿಂಗ್ ರವರಿದ್ದಂಥ ಸಂದರ್ಭದಲ್ಲಿ ಗ್ರಾಮೀಣ ಜನತೆಗೆ ಅಟ್ಲೀಸ್ಟ್ 100 ದಿನಗಳ ಕೆಲಸ ಕೊಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಉದ್ಯೋಗ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಈ ಉದ್ಯೋಗ ಯೋಜನೆ ಮುಖಾಂತರ ರಾಷ್ಟ್ರದ ಪ್ರತಿಯೊಂದು ಹಳ್ಳಿಗಳಿಗೆ ರಸ್ತೆಗಳ ಮತ್ತು ಕಂಪ್ಯೂಟೀಕರಣ ಅನೇಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ ಮಾಡುವಲ್ಲಿ ಈ ಉದ್ಯೋಗ ಯೋಜನೆ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇತ್ತು. ಈಗಿನ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಇದರ ಸ್ವರೂಪವನ್ನೇ ಬದಲಾವಣೆ ಮಾಡಿಕೊಂಡು ಇದರಿಂದ ಜನರಿಗೆ ದ್ರೋಹ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದೆ. ಇದನ್ನು ನಾವು ಖಂಡಿತವಾಗಿಯೂ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜೊತೆಗೆ ಸಾರ್ವಜನಿಕರು ಸೇರಿಸಿಕೊಂಡು ಖಂಡನೆ ಮಾಡ್ತೇವೆ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಇದರ ಬಗ್ಗೆ
ಮುಂದಿನ ದಿನಗಳಲ್ಲಿ ನಾಳೆ 9ನೇ ತಾರೀಕಿಂದ 11 ತಾರೀಕು ತನಕ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಿಂದ ಮುಲ್ಕಿ ತನಕ ಪ್ರತಿಭಟನಾ ಕಾರ್ಯಕ್ರಮ ತರಲಿಕ್ಕಿದೆ, ಪಾದಯಾತ್ರೆ ನಡೆಯಲಿಕ್ಕಿದೆ. ಅದರಲ್ಲಿ ಕೂಡ ನಾವೆಲ್ಲ ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಕಾಂಗ್ರೆಸ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಉಳ್ಳಾಲ ಕ್ಷೇತ್ರದಲ್ಲಿ ಏನೋ ಮಹಾತ್ಮ ಗಾಂಧಿ ಅಂತ ಹೇಳಿದ್ರೆ ನಾವೆಲ್ಲರೂ ರಾಷ್ಟ್ರಪಿತ ಅಂತ ಕರಿತೇವೆ. ಮಹಾತ್ಮ ಗಾಂಧಿಯವರು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ, ಈ ದೇಶ ಅಭಿವೃದ್ಧಿಗೊಳ್ಳಬೇಕು ಅಂತ ಇದ್ರೆ ನಮ್ಮ ಹಳ್ಳಿಗಳು ಉದ್ಧಾರ ಆಗಬೇಕು ಅನ್ನುವಂತ ಒಂದು ನಂಬಿಕೆ ಇಟ್ಟವರು, ರಾಮರಾಜ್ಯದ ಬಗ್ಗೆ ಕನಸು ಕಂಡವರು. ಈ ರಾಮರಾಜ್ಯ ಆಗ್ಬೇಕು ಅಂತ ಹೇಳಿದ್ರೆ ಹಳ್ಳಿಗಳು ಉದ್ಧಾರ ಆಗ್ಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿ ಅವರು ಹೊಂದಿದ್ದಂತ ಕನಸನ್ನು ನನಸು ಮಾಡುವಂತ ಒಂದು ದೃಷ್ಟಿಯಲ್ಲಿ 2006-2007ರಲ್ಲಿ ನಮ್ಮೆಲ್ಲರ ನಾಯಕಿಯಾಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಲಿಕ್ಕೆ ನಮಗೆ ಎಲ್ರಿಗೂ ಬಹಳಷ್ಟು ಹೆಮ್ಮೆ. ಈ ದೇಶ ಇವತ್ತು ಇಷ್ಟೊಂದು ಪ್ರಗತಿ ಆಗಿದ್ದಿದ್ರೆ ಖಂಡಿತವಾಗ್ಲೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥದ್ದು. ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮನ್ರೇಗಾ ಅನ್ನುವಂತ ಒಂದು ಕಾನೂನನ್ನು ತಂದು, ಮನ್ರೇಗಾ ಅನ್ನುವಂಥದ್ದು ಒಂದು ಕಾರ್ಯಕ್ರಮದೊಟ್ಟಿಗೆ ಒಂದು ಕಾನೂನು. ಈ ಕಾನೂನಿನಲ್ಲಿ ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಮಹಾತ್ಮ ಗಾಂಧಿ ಅವರು ಕಂಡಿದ್ದಂತಹ ಕನಸು ಇವತ್ತು ನಮ್ಮ ಹಳ್ಳಿಗಳು ಉದ್ಧಾರ ಆದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥದ್ರಿಂದ ಈ ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಡುವಂಥದ್ದು. ಗ್ರಾಮ ಪಂಚಾಯತಿಗಳಲ್ಲಿ ಆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಯಾವುದೆಲ್ಲ ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋದನ್ನು ಆ ಗ್ರಾಮ ಪಂಚಾಯತಿಯಲ್ಲೇ ನಿರ್ಧಾರ ಮಾಡಿ ಅದಕ್ಕೆ ಆ ಹಣಕಾಸು ಫಂಡ್ಸ್ ಗಳನ್ನು ಈ ಕೇಂದ್ರ ಸರ್ಕಾರದ ಮನ್ರೇಗಾದಿಂದ ಒದಗಿಸುವಂತ ಒಂದು ಕಾರ್ಯಕ್ರಮವಾಗಿತ್ತು. ಈ ಒಂದು ಕಾಯ್ದೆ ಕಾರ್ಯಕ್ರಮವನ್ನು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವಸಂಸ್ಥೆಯಿಂದಲೂ ಕೂಡ ಪ್ರಶಂಸನೆ ಪಟ್ಟಂತ ಒಂದು ಕಾನೂನು ಇದಾಗಿತ್ತು ಅನ್ನುವಂಥದ್ದು. ಆದ್ರೆ ಒಂದು ಕಡೆ ನಾವು ನೋಡ್ತಾ ಇದ್ದೇವೆ, ಸರ್ವಾಧಿಕಾರಿ ಧೋರಣೆಯಲ್ಲಿ ಇವತ್ತು ದೇಶದ ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ದಬ್ಬಾಳಿಕೆ, ಸರ್ವಾಧಿಕಾರದ ಒಂದು ರಾಜಕಾರಣದಲ್ಲಿ ಇವತ್ತು ಬಡವರ ಏಳಿಗೆಗಾಗಿ ಯಾವುದೆಲ್ಲ ಕೆಲಸಗಳು ಆಗ್ತಾ ಇದೆಯೋ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು. ಇದಕ್ಕೆಲ್ಲ ಕತ್ತರಿ ಹಾಕುವಂತ ಕೆಲಸಗಳನ್ನು ಬಹಳ ಕ್ರಮಬದ್ಧವಾಗಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡ್ತಾ ಬರ್ತಾ ಇದೆ ಅನ್ನೋದಕ್ಕೆ ಮೊನ್ನೆ ತಾನೇ ಈ ಮನ್ರೇಗಾ ಕಾನೂನ ಸ್ವರೂಪವನ್ನು ಬದಲಾಯಿಸಿ PG ಗ್ರಾಮ್ಜಿ ಅನ್ನುವಂತ ಕಾನೂನನ್ನು ತಂದಿರುವಂತದ್ದೇ ಸ್ಪಷ್ಟ ಉದಾಹರಣೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತ ಅಗತ್ಯ ಇದೆ. ಗ್ರಾಮ್ಜಿ, PG ಗ್ರಾಮ್ಜಿ ಹಾಗೆ ಮನ್ರೇಗಕ್ಕೆ ಇರುವಂತಹ ವ್ಯತ್ಯಾಸಗಳು ಏನು ಅಂತ ಕೇಳಿದ್ರೆ ತಮಗೆಲ್ಲ ಈಗ ತಿಳಿದಿದೆ. ಇವತ್ತು ಮೊದಲು ಒಂದು ಗ್ರಾಮ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಗ್ರಾಮದಲ್ಲಿ ಯಾವುದಾದ್ರೂ ಕ್ರಿಯಾ ಯೋಜನೆಗಳನ್ನು ಮಾಡುವಂತ ಹಕ್ಕು, ತಯಾರಿಸುವಂತ ಹಕ್ಕು ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಇತ್ತು. ಈಗ ಈ ಹೊಸ ಕಾನೂನಿನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಯಾವ ಗ್ರಾಮ ಪಂಚಾಯತಿಗಳಿಗೂ ಅವರದೇ ಆದಂತಹ ಸ್ವತಂತ್ರವಾದಂತಹ ಹಕ್ಕು ಇಲ್ಲ. ಇದನ್ನು ಎಲ್ಲದನ್ನು ಕೂಡ ಕೇಂದ್ರ ಸರ್ಕಾರ ಅವರಿಗೆ ಬೇಕಾದಂತಹ ಗ್ರಾಮ ಪಂಚಾಯತಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೇರುವಂತದ್ದು. ಇದು ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಆಗುವಂತಹ ಒಂದು ಅನ್ಯಾಯ. ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಕಡೆಯಿಂದ ನಾವೆಲ್ಲರೂ ಮಾತಾಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷದ ಕನಸು ಕೂಡ ಆಗ್ಬೇಕು, ಅದು ಕೇಂದ್ರೀಕರಣ ಆಗ್ಬಾರ್ದು. ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಆ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದದ್ರಿಂದ ಇವತ್ತು ಅಧಿಕಾರದ ಕೇಂದ್ರೀಕರಣ ಆಗಿದೆ. ಈ ಪಂಚಾಯತ್ ನಲ್ಲಿರುವಂತಹ ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆ ಅಲ್ಲಿಂದಲೇ ಆಡಳಿತ ನಡೆಸುವಂತಹ ಹಕ್ಕನ್ನು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ಅದನ್ನು ಕಿತ್ತುಕೊಳ್ಳುವಂತ ಕೆಲಸ ಇವತ್ತು ಈ ಒಂದು PG ಗ್ರಾಮ್ಜಿ ಅನ್ನುವಂತಹ ಕಾನೂನಿನಿಂದ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿದೆ. ಇದರ ವಿರುದ್ಧ ನಮ್ಮ ಹೋರಾಟ. ಅದಲ್ಲದೆ
ಇವತ್ತು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಎಲ್ಲೆಲ್ಲ ಕಾಂಗ್ರೆಸ್ ಪಕ್ಷದ ಸ್ಟೇಟ್ ಗವರ್ಮೆಂಟ್ ಗಳಿದೆ ಇವರ ವಿರುದ್ಧ ಮಲತಾಯಿ ಧೋರಣೆಗಳನ್ನು ಅನುಭವಿಸಿಕೊಂಡು ಬರ್ತಾ ಇರುವಂತದ್ದು. ಇವತ್ತು ನಾವು ಭಾರತ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಕರ್ನಾಟಕ ರಾಜ್ಯ ಈ ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇರುವಂತದ್ದು. ಆದ್ರೆ ನಮಗೆ ಸಿಗಬೇಕಾದಂತಹ ಏನು ಫಂಡ್ಸ್ ಅನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾ ಇಲ್ಲ. ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಕೊಡಬೇಕಾಗಿದ್ದ 100 ರೂಪಾಯಿಯಲ್ಲಿ ಇವತ್ತು ನಮಗೆ ಕೊಡ್ತಾ ಇರೋದು ಕೇವಲ 16 ರೂಪಾಯಿ ಮಾತ್ರ. ಉಳಿದುದನ್ನು ಉತ್ತರ ಭಾರತದ ರಾಜ್ಯಗಳಿಗೆ, ಇತರ ರಾಜ್ಯಗಳಿಗೆ ಅವರಿಗೆ ಹಂತ ಇದ್ದಾರೆ ವಿನಃ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇಲ್ಲ. ಇಲ್ಲಿಯ ಅಭಿವೃದ್ಧಿ ಕುಂಠಿತಗೊಳ್ಬೇಕು, ಇಲ್ಲಿಯ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಮಾಡಲಿಕ್ಕೆ ನಾವು ಬಿಡಬಾರ್ದು ಅನ್ನುವಂತಹ ಈ ಒಂದು ದುಷ್ಟ ರೀತಿಯ ರಾಜಕಾರಣ ಇವತ್ತು ನಾವೆಲ್ಲರೂ ಪ್ರಶ್ನಿಸುವಂತಹ ಕಾಲ ಬಂದಿದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಇವತ್ತು ಸೇರಿರುವಂತದ್ದು. ಇದನ್ನು ನಾವು ಪ್ರಶ್ನಿಸಬೇಕಾಗಿದೆ. ಈ ಕಾನೂನಿಂದ ಕೂಡ ಅಷ್ಟೇ, ಮನ್ರೇಗಾದಿಂದ ಈ ಒಂದು ಗ್ರಾಮ ಪಂಚಾಯತಿಗೆ 2 ಕೋಟಿ 3 ಕೋಟಿ ಈ ಮನ್ರೇಗಾದಿಂದ ಅನುದಾನಗಳು ಬರ್ತಾ ಇದ್ದೆ. ಈಗ ಬಿಜಿ ಗ್ರಾಮ್ಜಿಯಿಂದ ಈ ಅನುದಾನಗಳನ್ನು ಅದನ್ನು ಸೆಲೆಕ್ಟ್ ಮಾಡುವಂತ ಹಕ್ಕು ಒಂದು ಕೇಂದ್ರೀಕೃತವಾಗಿ ಅವರು ಮಾಡ್ತಾ ಇದ್ರೆ, ಇನ್ನೊಂದು ಅಕಸ್ಮಾತ್ ಅದು ಸಿಕ್ಕಿದ್ರು ಕೂಡ ಅದರಲ್ಲಿ 40% ಹಣವನ್ನು ಆಯಾ ರಾಜ್ಯ ಸರ್ಕಾರಗಳು ಕೊಡಬೇಕು ಅಂತ ಮಾಡ್ತಿರುವಂತದ್ದು ಇನ್ನೊಂದು ದೊಡ್ಡ ತಪ್ಪು. ಇದನ್ನು ಕೂಡ ನಾವು ಇವತ್ತು ಪ್ರಶ್ನಿಸಬೇಕಾಗಿದೆ. ಈ ಹಿಂದೆ ಇದ್ದಂತ ಮನ್ರೇಗಾದಲ್ಲಿ ಕೇವಲ 10% ರಾಜ್ಯ ಸರ್ಕಾರಗಳಿಗೆ, 90% ಕೇಂದ್ರ ಸರ್ಕಾರಗಳು ಅನುದಾನ ಕೊಡುವ ಕೆಲಸ ಆಗ್ತಾ ಇತ್ತು. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಕೊಡದೆ ಏಕಾಏಕಿ ಬೆಳಗ್ಗೆಯಿಂದ ಆಗ ರಾತ್ರಿ ಆಗೋ ಒಳಗಡೆ ಈ ಬಿಲ್ ಅನ್ನು ಪಾಸ್ ಮಾಡುವಂತದ್ದು ಇರೋದು ಸರ್ವಾಧಿಕಾರಿ ಧೋರಣೆಗೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿರುವಂತದ್ದು. ಇದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿದೆ. ಇದರ ಒಟ್ಟಿಗೆ ಇನ್ನೊಂದು ವಿಚಾರ, ಈ ಕಾನೂನಿನ ಹೆಸರು ಏನು ಅಂತ ಕೇಳಿದ್ರೆ ಅವರು ಬದಲಾವಣೆ ಮಾಡಿರುವಂತದ್ದು ಮಹಾತ್ಮ ಗಾಂಧಿ ಅವರ ಹೆಸರು ಏನಿದೆ ಅದನ್ನು ತೆಗೆದು ಹಾಕಿರುವಂತದ್ದು. ಇವತ್ತು ಮಹಾತ್ಮ ಗಾಂಧಿಯನ್ನು ಅವತ್ತು ಇವರ ಪ್ರೇರಿತ ಜನಗಳು ಯಾರು ಕೊಂದು ಹಾಕಿದ್ದಾರೋ ಈಗ ಪ್ರತಿ ದಿವಸ ಗಾಂಧೀಜಿ ಅವರನ್ನು ಕೊಲ್ಲುವಂತ ಕೆಲಸ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ಬಿಜಿ ಗ್ರಾಮ್ಜಿ ಅನ್ನುವಂತ ಕಾನೂನನ್ನು ಇವರು ಜಾರಿಗೆ ತಂದ್ರು. ಆದ್ರೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಯಾರಿಗೂ ಗೊತ್ತಾಗ್ಲಿಕ್ಕೆ ಇವರು ಬಿಡುದಿಲ್ಲ. ಅದನ್ನು ಬಿಜಿ ಗ್ರಾಮ್ಜಿ ಅಂತ ಇವರು ಹೇಳುದಿಲ್ಲ, ಅದನ್ನು ಬಿಜಿ ರಾಮ್ಜಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವರು ಯಾವ ರೀತಿ ಜನರನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳಿದ್ರೆ, ಇವರು ಯಾವಾಗ್ಲೂ ಕೂಡ ಜನರನ್ನು ಭಾವನಾತ್ಮಕವಾಗಿ ಜನರನ್ನು ದಾರಿ ತಪ್ಪಿಸುವುದರಲ್ಲಿ ಇವರು ನಿಸ್ಸೀಮರು. ಅದೇ ಕೆಲಸವನ್ನು ಆ ಯೋಜನೆಗಳನ್ನು ಇವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈಗ ನೀವು ಯಾವುದೇ ಪೇಪರ್ ನೋಡಿದ್ರೆ, ಯಾವುದೇ ನ್ಯೂಸ್ ಚಾನೆಲ್ಗಳನ್ನು ನೋಡಿದ್ರೆ ನೀವು ಎಲ್ಲ ಕಡೆ ಕಾಣಿಸ್ಲಿಕ್ಕೆ ಸಿಗುದು ಬಿಜಿ ರಾಮ್ಜಿ ಅನ್ನುವಂಥದ್ದು. ಇದು ಅಲ್ಲ, ಇಲ್ಲಿ ಯಾವ ರಾಮನೂ ಇಲ್ಲ, ಯಾವ ತೋಮನೂ ಇಲ್ಲ, ಇಲ್ಲಿ ಇರುವಂತದ್ದು ಬಿಜಿ ಗ್ರಾಮ್ಜಿ ಅನ್ನುವಂಥದ್ದು. ಕಾನೂನಿನ ಹೆಸರು ಬಿಜಿ ಗ್ರಾಮ್ಜಿ. ಇವ್ರು ಏನೇ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಕಾಂಗ್ರೆಸ್ ತಗ್ಲಿಗೆ ರಾಮನ ಬುಧರ ದೀನತ, ಐಕ್ಕಾಗ್ಲಿಗೆ ಆಪೂಜಿ, ಐಕ್ಕಾಗ್ಲಿತ ಪ್ರತಿಭಟನೆ ಮಲ್ಪುನು ಅಂತ. ಇದು ಇವರ ದುಷ್ಟ ಯೋಜನೆಗಳು, ಜನರನ್ನು ದಾರಿ ತಪ್ಪಿಸುವಂತ ಕೆಲಸಗಳು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ನಾವು ಹೋರಾಟವನ್ನು ಸಂಘಟಿಸಬೇಕನ್ನುವಂಥದ್ದು. ಈ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದೇಶನ ಹಾಗೆ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ನಿರ್ದೇಶನ ಮೇರೆಗೆ ನಮ್ಮ ಜಿಲ್ಲಾ ಡಿಸಿಸಿಯಿಂದ ನಾಡಿದ್ದು 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಸುಳ್ಯದಿಂದ ಮೂಲ್ಕಿವರೆಗೆ 4 ದಿವಸ ನಾವು ಪಾದಯಾತ್ರೆಗಳನ್ನು ಮಾಡಿಕೊಂಡು ಜನರಿಗೆ ನಿಜವಾದ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಯಾವತ್ತು ತನಕ ಈ ಕೇಂದ್ರ ಸರ್ಕಾರ ಏನು ಈ ಒಂದು ಕಾನೂನಿನ ಮನ್ರೇಗದ ಸ್ವರೂಪವನ್ನು ಬದಲಾವಣೆ ಮಾಡಿ ಹೊಸ ಕಾನೂನನ್ನು ಈಗಾಗಲೇ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಪರಿಚಯ ಮಾಡಿದ್ದಾರೋ ಇದನ್ನು ಹಿಂದೆಗೆದುಕೊಂಡು ಈ ಹಿಂದಿನಂತೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ರಾಮರಾಜ್ಯ ಅಧಿಕಾರದ ವಿಕೇಂದ್ರೀಕರಣ ಮತ್ತೆ ನೆಲೆಸಬೇಕೆನ್ನುವಲ್ಲಿ ನಮ್ಮೆಲ್ಲರ ಹೋರಾಟ ನಿರಂತರವಾಗಿ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಶಾಸಕರು ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, UT ಖಾದರ್ ಅವರು ಇವತ್ತು ಸ್ಪೀಕರ್ ಆಗಿದ್ದಾರೆ. ಬಹುಶಃ ಅವರು ಶಾಸಕರಾಗಿದ್ದುಕೊಂಡ ಸಮಯದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಇದರಲ್ಲಿ ಆಗ್ತಾ ಇರ್ಬೇಕಾದ್ರೆ ಎಷ್ಟು 1000 ಕೋಟಿಗಳ ಯೋಜನೆಗಳು ಈ ಮನ್ರೇಗಾದಿಂದ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮನ್ರೇಗಾದ ಪರಿಹಾರ ಏನು ಅನ್ನುವಂಥದ್ದು. ಇದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ನಾವು ಈ ಕಾಂಗ್ರೆಸ್ ಪಕ್ಷ
ಅಧಿಕಾರಕ್ಕೆ ಹೋಗಿ ಅಧಿಕಾರಕ್ಕೆ ಅದ ಆಸೆಗಾಗಿ ಯಾವತ್ತು ಕಚರಾ ರಾಜಕೀಯವನ್ನು ಮಾಡಲಿಲ್ಲ. ನಮಗೆ ಏನಿದ್ದು ಈ ದೇಶದ ಬಡವರ ಉದ್ಧಾರ ಆಗ್ಬೇಕು, ಈ ದೇಶದ ಕಟ್ಟ ಕಡವ ವ್ಯಕ್ತಿಯ ಉದ್ಧಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೇವೆ. ನಮ್ಮ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರು, ಹಾಗೆ ನಮ್ಮ ರಮೇಶ್ ಶೆಟ್ಟಿ ಅವರು, ಹಾಗೆ ನಮ್ಮ ಮುಡಿಪುರ್ ಬ್ಲಾಕ್ ಅಧ್ಯಕ್ಷರು ಪ್ರಶಾಂತ್ ಕಾಜವರವರು, ಹಾಗೆ ನಮ್ಮ ಎಲ್ಲ ನಾಯಕರು ಇವತ್ತು ಹೆಸರು ಹೇಳಲಿಕ್ಕೆ ಹೋದ್ರೆ ಒಬ್ಬರದ್ದು ಹೆಸರು ಬಿಟ್ಟರೆ ತೊಂದರೆ ಆಗುತ್ತೆ. ಮೂಲಕ ನಾನು ಯಾರ ಹೆಸರನ್ನು ಹೇಳುವುದಿಲ್ಲ. ಎಲ್ಲ ನಮ್ಮ ನಾಯಕರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು, ಇವತ್ತು ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಯಾವುದೇ ಹೋರಾಟ ಇರಲಿ ಹಗಲಿರುಳು ನಮ್ಮೊಟ್ಟಿಗೆ ನಿಂತು ಇವತ್ತು ಪಕ್ಷವನ್ನು ಗಟ್ಟಿ ಮಾಡುವಂತ ಕೆಲಸ ಮಾಡುತ್ತಿರುವಂತ ಬಡವರ ಬಗ್ಗೆ ಕಾಳಜಿ ವಹಿಸುತ್ತಿರುವಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸುತ್ತಾ, ನಾಡಿದ್ದು ನಡೆಯುವಂತಹ ಈ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಈಗ ಒಂದು ಪಾದಯಾತ್ರೆಯನ್ನು ಯಶಸ್ವಿ ಮಾಡಿ ಮತ್ತೆ ಮನ್ರೇಗಾವನ್ನು ಮತ್ತೆ ಮರುಜಾರಿಗೊಳಿಸುವಲ್ಲಿ ನಾವೆಲ್ಲರೂ ಸನ್ನದ್ಧರಾಗಿ ಹೋರಾಡೋಣ ಅಂತ ಹೇಳುತ್ತಾ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಕಾಂಗ್ರೆಸ್. ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಕುಟುಂಬದ ಬಂಧುಗಳೇ, ಎಲ್ಲ ಹಿರಿಯ ನಾಯಕರೇ, ಬಹುಶಃ ಇವತ್ತು ಬಿಸಿಲಿನ ಮಧ್ಯೆಯೂ ಕೂಡ ಲೆಕ್ಕಿಸದೆ ಈ ದೇಶದ ರಾಷ್ಟ್ರಪಿತನಿಗಾದ ಅನ್ಯಾಯದ ವಿರುದ್ಧ ಹೆಗಲೆಣೆಯಾಗಿ ಬಂದು ಆ ವಿರುದ್ಧವನ್ನ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಬಂದಂತಹ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಏನಾಗುತ್ತಿದೆ ಭಾರತದ ಸ್ಥಿತಿ? ಬ್ರಿಟಿಷರನ್ನ ಹಿಂದಕ್ಕೆ ಓಡಿಸಿದಂತಹ ನಮ್ಮ ಹಿರಿಯರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದರು. ಇವತ್ತು ದಾಮೋದರ ನರೇಂದ್ರ ಮೋದಿಯವರು ಏನ್ ಮಾಡ್ತಾ ಇದ್ದಾರೆ? ಅಮೆರಿಕದ ಟ್ರಂಪಿನ ಮುಂದೆ ಭಿಕ್ಷೆ ಬೇಡುವ ರೀತಿಯಲ್ಲಿ ಭಾರತದ ಸ್ಥಿತಿಯನ್ನು ಇವತ್ತು ತಂದಿಟ್ಟಿದ್ದಾರೆ. ಇದು ಸ್ವಾಭಿಮಾನವೇ? ಈ ದೇಶದ ಬಗ್ಗೆ ಕಾಳಜಿ ಇರುವ, ಈ ದೇಶದ ಬಗ್ಗೆ ಪ್ರೇಮ ಇರುವಂತಹ ಪ್ರತಿಯೊಬ್ಬರು ಆತ್ಮಾಲೋಚನೆ ಮಾಡಬೇಕಾದ ಸ್ಥಿತಿ ಇವತ್ತು ನಮ್ಮ ಮುಂದಿದೆ. ಬಂಧುಗಳೇ, ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ರು. ಇದು ಉದ್ಯೋಗ ಖಾತ್ರಿ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯ ಅಭಿವೃದ್ಧಿಯಾಗಿದೆ, ರೈತಾಪಿ ಬಂಧುಗಳ ಮನೆಯಲ್ಲಿ ಯಾವ ಬೆಳಕನ್ನು ಕೊಟ್ಟಿದೆ ಎಂಬುದನ್ನ ನಮ್ಮ ಗ್ರಾಮೀಣ ಜನರಿಗೆ ಗೊತ್ತು. ಅದರಿಂದಾಗಿ ಕೋವಿಡ್ ಬಂದಾಗ ಕೂಡ ಎಲ್ರಿಗೂ ಕೆಲಸ ದೊರೆಯುವಂತಾಯಿತು. ಇವತ್ತು ಏನಾಗಿದೆ, ಅಂತಹ ಒಂದು ಸ್ಕೀಮ್ ಅನ್ನ, ಅಂತಹ ಒಂದು ಯೋಜನೆಯನ್ನ, ಅದರ ಹೆಸರನ್ನ ತೆಗೆದು ಮಾತ್ರವಲ್ಲ, ಅದರಲ್ಲಿ ಕೊಡುತ್ತಿದ್ದ ಅನುದಾನವನ್ನು ಕೂಡ ಇವತ್ತು ಕಡಿಮೆ ಮಾಡಿದ್ದಾರೆ. ಅತಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಇವತ್ತು ಟ್ಯಾಕ್ಸ್ ಕೊಡುವುದಿದ್ದರೆ ಅದು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸನ್ಮಾನ್ಯ ನಮ್ಮ ಶಾಸಕರಾದ ಯುಟಿ ಖಾದರ್ ಸ್ಪೀಕರ್ ಆಗಿರುವಂತಹ ಕರ್ನಾಟಕದ ಸರ್ಕಾರ. ಆದರೆ ಇವತ್ತು ನಮಗೆ ಕೊಡಬೇಕಾದ ಆ ಅನುದಾನವನ್ನು ಇವತ್ತು ಕಡಿತ ಮಾಡಲಾಗಿದೆ, ಇವತ್ತು ತಡೆ ಹಿಡಿಯಲಾಗಿದೆ. ಇದು ಈ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಮತ್ತು ಅವರ ಸಂಪುಟದ ಮಲತಾಯಿ ಧೋರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ಸರ್ಕಾರ ಯಾವಾಗ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾದರು, ಅವತ್ತು ಸನ್ಮಾನ್ಯ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ವ್ಯಕ್ತಿತ್ವವನ್ನ ವಿಕಲ್ಪ ಮಾಡ್ತಾ ಹೋದ್ರು. ನೆಹರುವಿನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಇಟ್ಟು ಈಗ ರಾಷ್ಟ್ರಪಿತನ ಮೇಲೂ ಅಪಹಾರ ನಡೆಯಲಿಕ್ಕೆ ಆರಂಭವಾಗಿದೆ. ನಮ್ಮ ಮಹಿಳಾ ಸಾಧುವಲ್ಲ, ನಮ್ಮ ಮಹಿಳಾ ಖಂಡಿತವಾಗಿಯೂ ಇವತ್ತು ದೇಶದಾದ್ಯಂತ ಇವತ್ತು ಜನ ಎದ್ದಿದ್ದಾರೆ. ಕರ್ನಾಟಕದಲ್ಲಂತೂ ಬೀದಿ ಬೀದಿಯಲ್ಲಿ ಜನ ಇದರ ವಿರುದ್ಧ ಎದ್ದಿದ್ದಾರೆ. ರಾಷ್ಟ್ರಪಿತನೆಂದರೆ ಯಾರು? ರಾಷ್ಟ್ರಪಿತ ಎಲ್ಲವೂ ಇದ್ದಾಗ ಅದನ್ನೆಲ್ಲವನ್ನೂ ಬಿಟ್ಟು ಅಣೆಬಟ್ಟು ತೊಟ್ಟು ಫಕೀರನಂತೆ ನಮ್ಮ ನೇತೃತ್ವ ವಹಿಸಿ ಸೂರ್ಯನೇ ಮುಳಗದ ಬ್ರಿಟಿಷ್ ಸಾಮ್ರಾಜ್ಯವನ್ನ ಹಿಂದೆಕಟ್ಟಿದಂತಹ ಮಹಾನ್ ಚೇತನ ಆ ಮಹಾತ್ಮ ಗಾಂಧಿಯ ಹೆಸರು ಇವತ್ತು ಇವರಿಗೆ ವರ್ಜ್ಯವಾಗಿದೆ, ಇವರಿಗೆ ಅಲರ್ಜಿ ಆಗಿದೆ ಆ ಹೆಸರು. ಅದಕ್ಕಾಗಿ ಇವತ್ತು ಕಾಂಜಿ ಪಿಂಜಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಆಜಿ ಬೀಜಿ ಅಂತ ಮಾಡ್ತಾ ಇದ್ದಾರೆ. ಬಂಧುಗಳೇ, ಮಹಾತ್ಮ ಗಾಂಧಿಯ ಮೇಲಿನ ಈ ಪ್ರಹಾರ ಎಲ್ಲಿಗೆ ಮುಟ್ಟಿದಂತ ಹೇಳಿದೆ. ನಾಳೆ ನಮ್ಮ ಕೈಯಲ್ಲಿರುವ ನೋಟಿನಲ್ಲಿರುವಂತಹ ರಾಷ್ಟ್ರಪಿತನ ಆ ಭಾವಚಿತ್ರವು, ಆ ಛಾಯಾಚಿತ್ರವು ಕೂಡ ಮಂಗಮಯವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು
ಮನೆ ಮನೆಗೆ ಈ ವಿಷಯವನ್ನು ತಲುಪಿಸಬೇಕು. ನಾವೆಲ್ಲ ನೋಡಿದ್ದೇವೆ, ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಏನೇನು ಅಭಿವೃದ್ಧಿ ಆಗಿದೆ ಅಂತ ನೀವು ನೋಡಬೇಕು. ನಮ್ಮ ಕ್ಷೇತ್ರದಲ್ಲಂತೂ ದಿನಕ್ಕೆ 100 ಕೋಟಿಯನ್ನು ನಮ್ಮ ಶಾಸಕರಾದ ಯುಟಿ ಖಾದರ್ ಅವರು ತರ್ತಾ ಇದ್ದಾರೆ. ನಿನ್ನೆ ಕೂಡ ಉನ್ನಾಳಕ್ಕೆ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು, ಬೀಚ್ ಸುಧಾರಣೆ ಅಂತ. ಹೀಗೆ ಇಂತಹ ಒಂದು ರಚನಾತ್ಮಕವಾದ ಕೆಲಸವನ್ನು ಮಾಡುವ ಸರ್ಕಾರದ ವಿರುದ್ಧ, ಜನರ ವಿರುದ್ಧ ಕೇಂದ್ರ ಸರ್ಕಾರ ಇವತ್ತು ಏನೆಲ್ಲ ಹೇಳ್ತಾ ಇದೆ. ನಾವು ಯಾವ ಧರ್ಮ ವಿರೋಧಿಗಳಲ್ಲ, ಸಾತ್ವಿಕ ಮನಸ್ಸಿನ ನಿಜವಾದ ಧರ್ಮಾವಲಂಬಿಗಳು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಆದ್ದರಿಂದ ಬಂಧುಗಳೇ, ನಮ್ಮನ್ನು ವಿಶ್ರಮ ಇಲ್ಲದ ದಿನಗಳಾಗಬೇಕು ಮುಂದಿನದು. ಅದಕ್ಕಾಗಿ ತಮ್ಮೆಲ್ಲರಿಗೆ ಕೈ ಜೋಡಿಸ್ತಾ ಬೇಡ್ತಾ ಇದ್ದೇನೆ. ಇದು ಬರೀ ಪಕ್ಷದ ವಿಷಯವಲ್ಲ, ಇದು ನಮ್ಮ ವೈಯಕ್ತಿಕ ವಿಷಯವೂ ಅಲ್ಲ, ಇದು ಈ ದೇಶದ ಪ್ರತಿಷ್ಠೆಯ ವಿಷಯ ಅಂತ ಹೇಳಿಕೊಳ್ತಾ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡುತ್ತಾ ತಮಗೆಲ್ಲರಿಗೂ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಇವತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತರಿ ಯೋಜನೆಯನ್ನು ಹೆಸರನ್ನು ಬದಲಾಯಿಸಿ ಅದನ್ನು ವಿಜಿ ರಾಮ್ಜಿ ಅಂತೇಳಿ ಹೆಸರನ್ನು ಇಟ್ಟು ಇವತ್ತು ಅದರಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅಂದ್ರೆ ಜನಪರ ಅಂಶಗಳನ್ನೆಲ್ಲ ತೆಗೆದು ಹಾಕಿ ಕಾರ್ಮಿಕರ ಅದೇ ರೀತಿ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇದನ್ನು ನಾವೇ ಈ ಒಂದು ಧೋರಣೆಯನ್ನು, ಕೇಂದ್ರ ಸರ್ಕಾರದ ಈ ಧೋರಣೆಯನ್ನು ನಾವೆಲ್ಲರೂ ಕೂಡ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಬಹುಶಃ ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾಕಂತ ಹೇಳಿದ್ರೆ ಈ ನರೇಗಾ ಯೋಜನೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು 2005ರಲ್ಲಿ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಯಿತು. ಬಹುಶಃ ನನಗೆ ಕೂಡ ಗೊತ್ತಿದೆ, ನಾನು ಕೂಡ ಆಗ ತಾಲೂಕು ಪಂಚಾಯತ್ ಸದಸ್ಯೆ ಆಗಿದ್ದೆ. ಆದ್ದರಿಂದ ಇದೊಂದು ಯೋಜನೆ ಬಹಳಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಹೆಚ್ಚಿನ ಕೋಟಿಗಟ್ಟಲೆ ಆ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ, ಆ ಒಂದು ಗ್ರಾಮ ಪಂಚಾಯತ್ ಪ್ರಗತಿ ಪಥದತ್ತ ಹೋಗ್ಲಿಕ್ಕೆ ಸಹಕಾರಿಯಾಗಿತ್ತು. ಬಹುಶಃ ಈ ಒಂದು ಕೇಂದ್ರ ಸರ್ಕಾರ ಇವತ್ತು ಈ ಒಂದು ಕಾಯ್ದೆಯಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ತೊಡೆದು ಹಾಕುವುದರಿಂದ ಇವತ್ತು ಕಾರ್ಮಿಕರಿಗೆ ಅದೇ ರೀತಿ ಬಡವರಿಗೆ ಕೂಲಿಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಅಂತ ಒಂದು ಕಾನೂನನ್ನು ಬದಲಾಯಿಸಬೇಕು. ಏನು ಮೊದಲು ನರೇಗಾದಲ್ಲಿ ಇರತಕ್ಕಂತ ಏನು ಅಂಶಗಳಿದೆ ಅದನ್ನು ಯಥಾವತ್ತವಾಗಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಂಠಘೋಷವಾಗಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದಂತ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅದೇ ರೀತಿ ಎಲ್ಲರ ಪರವಾಗಿ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ. ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಅವರು ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಹೈದರ್ ಕೈಲಾಗಿರ್ ಅವರು. ಕೇಂದ್ರವನ್ನು ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರವನ್ನು ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಇಳಿಯಲೇಬೇಕು, 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 ಮತ್ತೆ ಬರಲೇಬೇಕು, 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 ಬರಲೇಬೇಕು. ಆತ್ಮೀಯರೇ, ಉಳ್ಳಾಳ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕೈಗೊಂಡಂತ ಏನು ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾಯಿಸಿದಂತ ಒಂದು ರೀತಿಯ ವಿರುದ್ಧ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ತಮಗೆಲ್ಲರಿಗೂ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸಿಕೊಂಡು ನಾನು ಇಷ್ಟೊಂದೇ ಹೇಳಬಲ್ಲೆ. ಇವತ್ತು ನಾವು ತಾಯಿಯ ಗರ್ಭದಿಂದ ಬಂದಾಗ ನಮ್ಮ ಬಾಯಲ್ಲಿ ಬರುವಂತಹ ಮೊದಲ ಶಬ್ದ ಅಮ್ಮ. ನಾವು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ 1ನೇ ತರಗತಿ ಹೋದಾಗ ನಮಗೆ ಪ್ರಥಮವಾಗಿ ಸಿಗುವಂತಹ ಭಾವಚಿತ್ರ ಯಾವುದಂತ ಕೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಅನ್ನೋದನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರೇ ಇರಲಿ ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳೇ ಪ್ರಧಾನಮಂತ್ರಿ ಆಗಿರಲಿ, ಆದರೆ ಅದರ ಮೂಲ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದೇ ಹೊರತು ಬೇರೆ ಯಾರಿಂದಲೂ ಇದು ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರಂತ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸುವಂತ ಒಬ್ಬ ಸಜ್ಜನ, ಸರ್ವರನ್ನ ಸಮಬಾಲಾಗಿ ನೋಡುವಂತ ದಿಟ್ಟ ಹೋರಾಟಗಾರನ ಹೆಸರನ್ನ ಬದಲಾಯಿಸುವಂತ ರೀತಿಯಲ್ಲಿ ನೀವು ಹೋಗಿದ್ದೀರಲ್ಲ ನರೇಂದ್ರ ಮೋದಿ ಅವರೇ, ನಿಮ್ಗಿದು ನಾಚಿಕೆ ಆಗುವುದಿಲ್ಲವೇ? ನಿಮ್ಗಿದು ನಾಚಿಕೆ ಆಗುವುದಿಲ್ಲವೇ? ನೀವು ಕೂಡ
ಬಾಲ್ಯದಲ್ಲಿ ಅಥವಾ ಈಗಲೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳಲಿಕ್ಕೆ ನಿಮ್ಮ ಬಾಯಿಂದ ಆಗುದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆಟ್ಟಂತ ವಿಷಯ ಯಾವುದಪ್ಪ? ಯಾವುದು? ನಮ್ಮ ಮನಸ್ಸೊಳಗೆ ನೊಂದು ನಾವು ಹೇಳ್ತಾ ಇದ್ದೇವೆ. ಇವತ್ತು ಈ ತೊಕ್ಕೋಡು ಅಂತಕ್ಕಂಥ ಪ್ರದೇಶದಲ್ಲಿ ನಾವು ಇವತ್ತು ಇರ್ಬೇಕಾದ್ರೆ ಕೂಡ ಅದು ಮಹಾತ್ಮ ಗಾಂಧೀಜಿಯವರು ಅಂದು ನಮಗೆ ಕೊಟ್ಟಂತ ಸ್ವಾತಂತ್ರ್ಯ ಹೋರಾಟದ ಫಲ ಅನ್ನೋದನ್ನ ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಅರ್ಥಶಾಸ್ತ್ರಜ್ಞ, ಇಡೀ ಭಾರತವೇ ಬಟ್ಟು ಮಾಡುವಂತೆ, ಇಡೀ ವಿಶ್ವವೇ ಬಟ್ಟು ಮಾಡುವಂತೆ ತೋರಿಸಿದಂತ ಭಾರತದ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರು ಕೂಡ ಗ್ರಾಮೀಣ ಪ್ರದೇಶದ ಬಡವರು, ಕೂಲಿ ಕಾರ್ಮಿಕರು ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು, ಅವರು ಹೊಟ್ಟೆಗೆ ಅನ್ನ ಇರದೇ ಇರಬಾರ್ದು, ಅವರ ಬದುಕು ಇನ್ನೊಂದು ಮನೆಗೆ ಹೋಗಬಾರ್ದು, ತಾನು ದುಡಿದು ತಾನು ತಿನ್ನಬೇಕು ಎಂಬ ಹಂಬಲದಿಂದ ಮನಮೋಹನ್ ಸಿಂಗ್ ರವರು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆಯನ್ನು ತಂದಾಗ ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನಿಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ದುಡಿ, ನೀನು ದುಡಿಬೇಕು. ಅವರ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಜೀವನವೇ ನಿಮ್ಮ ಸಂದೇಶ, ನನ್ನ ಜೀವನವೇ ನಿಮ್ಮ ಸಂದೇಶ ಅನ್ನೋದನ್ನ ಹೇಳಿದಂತ ಈ ರಾಷ್ಟ್ರ ಕಂಡ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರು. ಇವತ್ತು ನಾವು ಬೀದಿಗೆ ಇಳಿತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ನೀವು ತೆಗೆದಿದ್ದೀರಲ್ಲ, ಆ ತೆಗೆದು ಯಾವ ಅರ್ಥಕ್ಕೆ ನೀವು ತೆಗೆದಿದ್ದೀರಿ, ಅವರು ಏನು ನಿಮಗೆ ತಪ್ಪು ಮಾಡಿದ್ದಾರೆ, ಅವರಿಂದ ತಪ್ಪಾದ್ರೂ ಏನು ಅನ್ನುವುದನ್ನ ನೀವು ನಮಗೆ ಉತ್ತರ ಕೊಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭ ಹೇಳಿಕೊಂಡು, ಇದು ಕೇವಲ ಇಲ್ಲಿಗೆ ಸೀಮಿತವಾಗಿರುವ ಹೋರಾಟ, ಇದು ಮತ್ತೆ ನಾವು ಬುಗಿಲಾಗುತ್ತೇವೆ. ಏನು ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದರಾದ್ರೆ ನಿಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ, ವಿದ್ಯಾರ್ಥಿ ಶಕ್ತಿಗಳನ್ನ ತಡೆಯಲು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಆಸ್ತಿ ಅನ್ನೋದನ್ನ ನಾವು ಯಾವತ್ತೂ ನೆನಪಿಡುತ್ತೇವೆ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭ ಹೇಳಿಕೊಂಡು, ಮತ್ತೊಮ್ಮೆ ನಿಮ್ಗೆ ಧಿಕ್ಕಾರವಿರಲಿ ಅಂತಕ್ಕಂಥ ಧಿಕ್ಕಾರದ ಘೋಷಣೆಗಳೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು. ಪೂರ ಈ ಕಾರ್ದಡಿಕು ಪಾರ್ದು ಅರ್ನ ಪುದರ್ಲ ಬರ್ಲೆ ಬಲ್ಲಿ ಪಂಪಿನ ಒಂಜಿ ಮನೋಭಾವ ನಡೆ ಬಿಜೆಪಿ ಸರ್ಕಾರ ಮಸ್ತ್ ಅನ್ಯಾಯ ಮಲ್ತೊಂದು ನೆತ್ತ ಬಗ್ಗೆ ನಮ್ಮ ಇನಿ ಪ್ರತಿಭಟನೆ ಮಲ್ತಿಜ್ಜಿ ಅಂದ ಅಂಡ ದುಂಬುಗು ನಮ್ಮ ನೋಟು ಡುಪ್ಪುನಂಚಿನ ಗಾಂಧೀಜಿಲ ಮಾಯಾಯದ ಸಾಧ್ಯ ಉಂಟು. ಅಂಚಾತ್ರ ನಮ್ಮ ಮಾತೆಲ್ಲ ಒಗ್ಗಟ್ಟಾದು ಈ ಗಾಂಧೀಜಿಯದ ಒಂಜಿ ಎಡ್ಡ ರೀತಿದ ಉಪಕಾರ ತಿಕ್ಕುನಂಚಿನ ಕೆಲಸವನ್ನು ಮಲ್ಪಡು. ನಮ್ಮ ಎಲ್ಲಂಚಿ 9 ತಾರೀಕು 14 ತಾರೀಕು ಕೂಡ ನಡಪುನಂಚಿನ ಆ ಒಂದು ಪ್ರತಿಭಟನೆ ಮಾತ ಮಹಿಳೆಯರು ನಮ್ಮೊಟ್ಟಿಗೆ ಬರ್ತದ ಆ ಕಾರ್ಯಕ್ರಮನು ಯಶಸ್ವಿ ಮಲ್ಪಡು ಪಂಡು ಯಾನು ಮಾತ ಮಹಿಳೆಯೆಲ್ಲ ವಿನಂತಿ ಮಲ್ಕೊಂಡು ನಮ್ಮ ಗಾಂಧೀಜಿಗೆ ನ್ಯಾಯ ಕೊರಪಿನಲ್ಪ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಕೆಲಸ ಮಲ್ಪದ ಪನ್ನೊಂದು ಎನ್ನ ರೆಡ್ ಪಾಟರಿಗೂ ಚುಕ್ಕಿರಿ. ಉಳ್ಳಾಲ ಬ್ಲಾಕ್ ಮುಡಿಪು ಬ್ಲಾಕ್ ಜಂಟಿ ಆಶ್ರಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಆಲಿಸುವಂತಹ ಈ ಕಾರ್ಯಕ್ರಮದ ಇರುವಂಥ ಎಲ್ಲ ಕಾಂಗ್ರೆಸ್ ಕುಟುಂಬಗಳೇ, ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಬೆವರನ್ನು ರಕ್ತ ಮಾಡಿ ಆದರೂ ಇದನ್ನು ಜಾರಿಗೆ ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ದೇಶದ ಉದ್ದಗಲಕ್ಕೂ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಮನಮೋಹನ್ ಸಿಂಗ್ ರವರು 2005ರಲ್ಲಿ ಈ ದೇಶಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು ಈ ದೇಶದ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟವರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದ ಮೂಲ ಉದ್ದೇಶ, ಮಹಾತ್ಮ ಗಾಂಧಿಯವರ ಕನಸು ಗ್ರಾಮಗಳು ರಾಮರಾಜ ಆಗ್ಬೇಕಂತ ಏನು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಆದರೆ ಇದನ್ನು ನರೇಂದ್ರ ಮೋದಿಯವರು ಇವತ್ತು ಮಹಾತ್ಮ ಗಾಂಧಿಯ ಹೆಸರನ್ನು ನಿಮಗೆ ಯಾವ ರೀತಿ ಮನಸ್ಸು ಬರ್ತದೆ ಅಂತ ಹೇಳಿ ನಮಗಂತೂ ಅರ್ಥ ಆಗುವುದಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿಯ ಹೆಸರನ್ನು ಆಲಿಸುವುದಾದರೆ ನರೇಂದ್ರ ಮೋದಿಯವರೇ, ನೀವು ಪ್ರಧಾನಮಂತ್ರಿಯಾಗಿ ಇವತ್ತು ಈ ದೇಶದ ಉದ್ದಗಲಕ್ಕೂ ಕಾರ್ಯಕ್ರಮ ಮಾಡ್ತಿರಲ್ಲ ಅಥವಾ ಸೇವೆ ಮಾಡ್ತಿರಲ್ಲ, ಇದು ಮಹಾತ್ಮ ಗಾಂಧಿ ಬ್ರಿಟಿಷರನ್ನು ಓಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಉದ್ದೇಶದಿಂದ ಇವತ್ತು ನೀವು ಪ್ರಧಾನಮಂತ್ರಿ ಆಗಿದ್ದು ಹೊರತು ನಿಮ್ಮ ಬಿಜೆಪಿ ಪಕ್ಷದವರು ಯಾರ ಸೇವೆಯಿಂದ ಈ ಪ್ರಧಾನಮಂತ್ರಿ ಆದದ್ದವರಲ್ಲ. ಇವತ್ತು ಅಮಿತ್ ಶಾ ಅವರವರು ಗೃಹ ಮಂತ್ರಿಯಾಗಿ ಕೆಲಸ ಮಾಡುವ ಮೂಲ ಉದ್ದೇಶ
ಮಹಾತ್ಮ ಗಾಂಧಿಯವರ ಆ ಒಂದು ಬೆವರಿನ ಹನಿ, ಆ ಬೆವರಿನ ಹನಿಯನ್ನು ನೀವು ಆಲಿಸಲಿಕ್ಕೆ ಹೊರಟಿದ್ದೀರಲ್ಲ, ಖಂಡಿತವಾಗಿ ನಿಮ್ಮನ್ನು ವಿಶ್ವವೇ ಮೆಚ್ಚುವುದಿಲ್ಲ. ದೇಶ ಬಿಡಿ, ನಮ್ಮ ಇಡೀ ವಿಶ್ವದಲ್ಲಿ ಮಹಾತ್ಮ ಗಾಂಧಿಯವರ ಪುತ್ಥಳಿಯನ್ನು ಮಾಡಿ ಗೌರವ ಕೊಡುವಾಗ ನೀವು ಈ ಭಾರತದಲ್ಲಿ ಹುಟ್ಟಿ ಮಹಾತ್ಮ ಗಾಂಧಿಯವರ ಹೆಸರನ್ನು ಆಲಿಸುವುದಾದರೆ ನಿಮಗೆ ಯಾವ ರೀತಿ ಮಾತಾಡಬೇಕಂತ ನಮ್ಗಂದು ಅರ್ಥ ಆಗುವುದಿಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದದ್ರಿಂದ ರಾಜ್ಯದಲ್ಲಿ ಅದೆಷ್ಟೋ ಗ್ರಾಮ ಪಂಚಾಯತ್ಗಳು ಇವತ್ತು ದುರಸ್ತಿಯಲ್ಲಿತ್ತು. ಆದರೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಒಂದು ಅವಕಾಶ ಕೊಟ್ಟು ರಾಜೀವ್ ಗಾಂಧಿ ಸೇವೆ ಕೇಂದ್ರವನ್ನು ಪ್ರಾರಂಭಿಸಿ ಇವತ್ತು ಗ್ರಾಮ ಪಂಚಾಯತಿ ನಡೆಯುವ ಮೂಲ ಉದ್ದೇಶ ಅದು ಮಹಾತ್ಮ ಗಾಂಧಿಯವರ ಹೆಜ್ಜೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಹಾತ್ಮ ಗಾಂಧಿಯವರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆದಂತ ರಾಜೀವ್ ಗಾಂಧಿ ಸೇವೆ ಕೇಂದ್ರವನ್ನು ಕೆಲವು ಬಿಜೆಪಿ ಪಂಚಾಯತಿಯವರು ರಾಜೀವ್ ಗಾಂಧಿ ಸೇವೆ ಕೇಂದ್ರವನ್ನು ಬೋರ್ಡ್ ಹಾಕಲಿಲ್ಲ. ಖಂಡಿತವಾಗಿ 2 ವರ್ಷಗಳ ಒಳಗೆ ಇಡೀ ಗ್ರಾಮದಲ್ಲಿ ಆಗುವಂತಹ ಆ ಒಂದು ವ್ಯವಸ್ಥೆಯನ್ನು ಪುನರಪಿ ಸಿದ್ದರಾಮಯ್ಯವರು ಮಾಡಬೇಕಂತ ಮನವಿ ಮಾಡಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಈ ಬಿಸಿಲಿಗೆ ಬಂದ ಎಲ್ಲ ಕಾರ್ಯಕರ್ತರನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಪ್ರಶಾಂತ್ ಕಾಜಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ನೀವು ಇಂದಿರಾ ಗಾಂಧಿ ಹೆಸರು, ರಾಜೀವ್ ಗಾಂಧಿ ಹೆಸರನ್ನು ಆಲಿಸಲಿಕ್ಕೆ ನಿಮ್ಮ ಜೀವಮಾನದಲ್ಲಿ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವಾಜಪೇಯಿ ಅವರಿಗೆ ನಾವು ಗೌರವ ಕೊಡ್ತೇವೆ, ನೀವು ಇಂದಿರಾ ಗಾಂಧಿಗೆ ಅದೇ ರೀತಿ ರಾಜೀವ್ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಆಲಿಸುವಾಗ ಕಾಂಗ್ರೆಸ್ ಪಕ್ಷ ದೇಶದ ಉದ್ದಗಲಕ್ಕೂ ವಾಜಪೇಯಿ ಆರೋಗ್ಯಶ್ರೀಯನ್ನು ಇವತ್ತಿಗೆ ಮುಟ್ಲಿಕ್ಕೆ ಹೋಗುದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೇನೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಚಾವೋ ಎಂಬ ಆಂದೋಲನದ ಈ ಸಭೆಯಲ್ಲಿ ಆಗಿರಿದ್ದ ಎಲ್ಲ ನನ್ನ ಆತ್ಮೀಯರೇ, ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯ ಆಗಬೇಕಾದ್ರೆ ಗಾಂಧೀಜಿಯರ ನಾಯಕತ್ವದಲ್ಲಿ ಹಗಲಿರುಳು ದುಡಿದು ದೇಶಕ್ಕಾಗಿ ಪ್ರಾಣವನ್ನು ತೆತ್ತ ಒಬ್ಬ ಮಹಾನ್ ನಾಯಕ. ಅಂದು ಗೋಡ್ಸೆಯವರು ಗುಂಡಿನಿಂದ ಕೊಂದರು. ಇವತ್ತು ಬಿಜೆಪಿಯವರು ಮಾತಿನಿಂದ ಚುಚ್ಚಿ ಅವರ ಹೆಸರನ್ನು ಅಳಿಸಿ ದಿನಾಲು ಕೊಲ್ತಾ ಇದ್ದಾರೆ. ಅವನು ಒಂದು ಕ್ರಿಮಿನಲ್ ಆದ್ರೆ ಇವರು ದಿನಾಲು ಕೊಲ್ಲುವಂತ ಕ್ರಿಮಿನಲ್ಗಳು. ಆದರೆ ಗಾಂಧೀಜಿಯವರು ನಮ್ಮ ಪಿತಾಮಹ. ಹೇಗೆ ನಮಗೆ ಕುಟುಂಬದಲ್ಲಿ ನಮ್ಮ ತಂದೆ ಇದ್ದಾರ, ಇವರು ನಮ್ಮ ದೇಶದ ಒಂದು ತಂದೆ ಇದ್ದಾಗೆ. ಅವರು ದೇಶಕ್ಕಾಗಿ ದುಡಿದು ಬಡ ಕುಟುಂಬದವರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವರು ದುಡಿದು ಅವರ ಗ್ರಾಮದಲ್ಲಿ ಕೆಲಸವನ್ನು ಮಾಡುವಂತ ಯೋಜನೆಯನ್ನು UPA ಸರ್ಕಾರ ತಂದರು. ಆದರೆ ಇವತ್ತು ಇವರಿಗೆ ಕೋಪ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಅಲ್ಲ, ನಮ್ಮ ಮಹಾತ್ಮ ಗಾಂಧಿ ಮೇಲೆ ಕೋಪ. ಮಹಾತ್ಮ ಗಾಂಧಿ ಅವರ ಹೆಸರನ್ನು ಅಳಿಸಬೇಕು ಎಂದೇಳಿ ಇವರ ಹೋರಾಟ. ಆದರೆ ಖಂಡಿತ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಇದು ಖಾಲಿ ಟ್ರಯಲ್ ಮಾತ್ರ, ಇನ್ನು ಪಿಕ್ಚರ್ ಬಾಕಿ ಇದೆ. ಇಡೀ ದೇಶಾದ್ಯಂತ ನಾವು ಹೋರಾಡ್ತೇವೆ. ಗಾಂಧೀಜಿ ಅವರ ಹೆಸರನ್ನು ಅಳಿಸಲು ಎಂದೂ ಬಿಡುವುದಿಲ್ಲ. ನಿಮ್ಮ ಷಡ್ಯಂತರಕ್ಕೆ ಬಬ್ಬು ಅವರು, ಜಗ್ಗು ಅವರು ಈ ಕಾಂಗ್ರೆಸ್ ಪಕ್ಷದವರಲ್ಲ. ಕಾಂಗ್ರೆಸ್ ಪಕ್ಷದ ಇತಿಹಾಸವೇ ಈ ದೇಶಕ್ಕಾಗಿ ನ್ಯಾಯ ಕೊಟ್ಟ ಇತಿಹಾಸ, ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಒದಗಿಸಿ ಕೊಟ್ಟ ಇತಿಹಾಸ. ಆದರೆ ಈ ದೇಶಕ್ಕಾಗಿ ಪ್ರಾಣ ತೆತ್ತ ಒಬ್ಬ ಬಿಜೆಪಿಯವನು ಇಲ್ಲ. ಆದರೆ ಹೆಮ್ಮೆಯಿಂದ ಹೇಳ್ತೇವೆ, ಖಂಡಿತವಾಗಿ ಗಾಂಧೀಜಿಯವರ ಹೆಸರನ್ನು ಅಳಿಸಲು ನಾವು ಬಿಡುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ 2 ಬ್ಲಾಕಿನ ಅಧ್ಯಕ್ಷರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮಹಾತ್ಮ ಗಾಂಧಿಯ ಹೆಸರನ್ನ ಅಳಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯವೇ? ಖಂಡಿತ ಇಲ್ಲ. ಅದು ನೀವು ಸುಮ್ಮನೆ ಹಗಲಲ್ಲಿ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಕನಸು ಕಾಣಬೇಕಷ್ಟೇ. ಅದು ಖಂಡಿತ ಸಾಧ್ಯವಿಲ್ಲ. ಯಾಕಂದರೆ ಈ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರುವ ತನಕ ನೀವು ನಿಮ್ಮ ಯಾವುದೇ ಕುಪಿತತನದ ಕಪಟತನದ ಯೋಜನೆ ಯಾವುದೂ ಇಲ್ಲ. ಯಾಕೆ ಬಿಜೆಪಿಗರೇ ನಿಮ್ಮಲ್ಲಿ ಯೋಜನೆಗಳಿಲ್ವೇ? ಕಾಂಗ್ರೆಸ್ನಲ್ಲಿ ಇದ್ದಂಥ ಯೋಜನೆಗಳಿಗೆ ನೀವು
ಹೆಸರು ಬದಲಾಯಿಸಿ ಯೋಜನೆ ತರುವಂಥದ್ದು ಎಷ್ಟು ಸರಿ? ನಿಮ್ಮಲ್ಲಿ ಅಷ್ಟು ಬರಗಾಲವೇ, ಅಷ್ಟು ದುರ್ವಿಧಿಯೇ ನಿಮಗೆ? ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ನೀವು ಯಾಕೆ ತಿದ್ದುತ್ತೀರಿ? ಅದರ ಅವಶ್ಯಕತೆ ಏನಿತ್ತು? ನಿಮಗೆ ಒಂದು ತಜ್ಞ ತಂಡವಿಲ್ಲವೇ? ಸರ್ಕಾರಕ್ಕೆ ಇದರ ಅಗತ್ಯತೆ ಇಲ್ಲವೇ? ನಿಮ್ಮ ಸರ್ಕಾರಕ್ಕೆ ಯಾವುದೇ ಯೋಜನೆಗಳಿಗೆ ಒಂದು ತಜ್ಞ ತಂಡವನ್ನು ರಚಿಸಿ ಮೊದಲು ದೇಶದ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಒಳ್ಳೆಯ ಉದ್ಯೋಗವನ್ನು ಕೊಡಿಸುವಂತ ಒಂದು ನಿಷ್ಠಾವಂತ ಸರ್ಕಾರವನ್ನು ನೀವು ಮೊದಲು ರಚಿಸಿ, ಆಮೇಲೆ ನಮ್ಮ ಯೋಜನೆಗಳಿಗೆ ತಿಲಾಂಜಲಿ ಇಡ್ಲಿಕ್ಕೆ ಬನ್ನಿ. ಆಗಿದ್ದರೆ ನೀವು ನಿಮ್ಮ ಪಕ್ಷವನ್ನ ನಾವು ಸೈ ಅಂತ ಅನಿಸಬಹುದು ನಮಗೆ. ಇಲ್ಲದೆ ನಿಮ್ಮ ಯೋಜನೆಗಳನ್ನ, ನಮ್ಮ ಯೋಜನೆಗಳನ್ನ ನೀವು ಕದ್ಕೊಂಡು ಎಷ್ಟು ದಿನ ಅಂತ ನೀವು ಮಾಡ್ತಾ ಇದ್ದೀರಿ? ಎಷ್ಟಂದ್ರು ಅದು ಹೆಸರು ಬದಲಾಯಿಸಿದ್ದಲ್ಲವೇ? ಯೋಜನೆಗಳೆಲ್ಲ ನಮ್ಮ ಪಕ್ಷದಲ್ಲವೇ? ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ, ನಿಮ್ಮ ಯೋಜನೆಗಳನ್ನ ನೀವು ಮಾಡುತ್ತಿರುವುದು ಅದೆಷ್ಟು ಸರಿ? ನಿಮ್ಮ ಮನಸ್ಥಿತಿಗೆ ಅದು ಒಪ್ಪುತ್ತಿದೆಯೇ? ನಿಮ್ಮ ಸಂಘಟನೆಗಳಿಗೆ ಅದು ಒಪ್ಪುತ್ತಿದೆಯೇ? ಅದನ್ನು ಅವರು ಒಪ್ಪುತ್ತಿದ್ದಾರೆಯೇ? ಇಷ್ಟು ಒಂದು ದೊಡ್ಡ ದೇಶದ ಪ್ರಧಾನಮಂತ್ರಿಯವರು ಈ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ಇಂಥದೊಂದು ಕಪಟತನಕ್ಕೆ ಕೈ ಹಾಕಿದ್ರೆ ಇದರ ಮುಂದೆ ಏನು ನಡೀಬಹುದನ್ನುವಂತ ಒಂದು ಚಿಕ್ಕ ಯೋಚನೆಯನ್ನು ಕೂಡ ಮಾಡದೆ ಯಾರ್ಯಾರ ಒಂದು ಮಾತುಗಳಿಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ತಂದು ಬಿಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ? ನರೇಂದ್ರ ಮೋದಿಯವರ ಈ ಒಂದು ಯೋಜನೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ನಡೀಬಹುದು? ಮಹಾತ್ಮ ಗಾಂಧಿಯವರು ಹಾಕಿದಂತ ಈ ನಮ್ಮ ನಾಡಿನ ಒಗ್ಗಟ್ಟು, ಹಿಂದೂ, ಕ್ರೈಸ್ತರು, ಮುಸ್ಲಿಮರು, ಪಾರ್ಸಿಕರು, ಜೈನರು ನಾವೆಲ್ಲರೂ ಒಂದೇ ತೋಟದ ಹೂಗಳಂತಿರುವಾಗ ನೀವ್ಯಾಕೆ ಬಂದು ನಮ್ಮನ್ನ ದೂರ ದೂರ ಮಾಡುವಂತ ಪ್ರಯತ್ನ ಮಾಡುತ್ತಿದ್ದೀರಿ? ನಿಮ್ದು ಗ್ರಾಮ್ಜಿ, ಓಮ್ಜಿ ಅದೆಲ್ಲ ಬದಿಗಿರ್ಲಿ, ನಮ್ಮ ನರೇಗಾ ಯೋಜನೆ ಮತ್ತೊಮ್ಮೆ ಬರಲಿ ಅಂತ ಹೇಳಿದೆ ನಮ್ಮ ಉದ್ದೇಶ. ನೀವು ಏನೇ ಮಾಡಲಿ, ಏನೇ ಹೇಳಿ, ನೀವು ಏನೇ ಮಾಡಿ, ಆದರೆ ಪರದೇಶದ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳುವಂತ ಕೆಲಸ ನೀವು ಮಾಡುತ್ತಿದ್ರೆ ಅದು ಖಂಡಿತ ತಪ್ಪು. ನಮ್ಮ ಭಾರತ ದೇಶವು ಸ್ವತಂತ್ರ ಸ್ವಾಭಿಮಾನದ ಪಕ್ಷ, ನಮ್ಮ ಪಕ್ಷ ಸ್ವಾಭಿಮಾನದ ಪಕ್ಷ, ಜನರಿಗಾಗಿ ದುಡಿಯುವಂತ ಪಕ್ಷ, ಜನರ ಏಳಿಗೆಯನ್ನು ಬಯಸುವಂತ ಪಕ್ಷ, ಸ್ವಾತಂತ್ರ್ಯ ಹೋರಾಟವನ್ನ ಭಾಗವಹಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ. ಈ ಪಕ್ಷವನ್ನು ನೀವು ನಾಶಗೊಳಿಸಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಖಂಡಿತ ಬರುತ್ತಿದೆ. ನೀವೇ ಕಾದು ನೋಡಿ. ನಮ್ಮ ಈ ಒಂದು ಒಗ್ಗಟ್ಟಿನ ಈ ಒಂದು ಪ್ರದರ್ಶನ ಇವತ್ತು ನಡೀತಾ ಇದೆ, ಮುಂದಿನ ದಿನಗಳಲ್ಲೂ ನಡೆಯಲಿದೆ. ಆತ್ಮೀಯರೇ, ತಾವೆಲ್ಲರೂ ಈ ಒಂದು ಕ್ಷಣದಲ್ಲಿ ನಮ್ಮ ಜೊತೆ ಇದ್ದು ಮುಂದಿನ ದಿನಗಳಲ್ಲಿ ಕೂಡ ಈ ಯೋಜನೆಯ ಒಂದು ಹೆಸರನ್ನು ಬರೀ ಇವರ ಹೆಸರು ಬದಲಾಯಿಸುವುದು, ಇವರಿಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಬರೀ ಹೆಸರು ಬದಲಾಯಿಸುವುದು. ಅಲ್ಲಿ ಹೋದ್ರೆ ಆ ಹೆಸರು, ಇಲ್ಲಿ ಇದ್ರೆ ಈ ಹೆಸರು. ಹೆಚ್ಚಾಗಿ ದೊಡ್ಡ ದೊಡ್ಡ ನಾಯಕರು, ರಾಜರುಗಳು ಇಟ್ಟಂತ ಹೆಸರನ್ನು ಬದಲಾಯಿಸಿ ಇವರೊಂದು ಹೆಸರಿಡುವುದು. ಆ ಮನುಷ್ಯನಿಗೆ ಎಂಥದೂ ಇಲ್ಲ, ಹಿಂದೆ ಮುಂದೆ ಯಾವುದು ವ್ಯಕ್ತಿತ್ವ ಇಲ್ಲದಂತೆ ಆ ವ್ಯಕ್ತಿಗಳ ಹೆಸರನ್ನು ಬರೆದು ಒಂದು ದೇಶದಲ್ಲಿ ಅಜಾರಿಕತೆಯನ್ನು ತರುವಂತ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಲ್ಲ, ಇದು ಖಂಡಿತ ತಪ್ಪು. ಆತ್ಮೀಯರೇ, ನೀವು ಸರ್ವ ಭಾರತದ ಸಮಗ್ರ ನೀತಿಯನ್ನ ಒಮ್ಮೆ ಇತಿಹಾಸವನ್ನ ತಿಳ್ಕೊಳ್ಳಿ. ನಮ್ಮ ದೇಶದ ಇತಿಹಾಸವನ್ನ ನಮ್ಮ ನಾಯಕರು ಹೇಗೆ ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದನ್ನ ಸ್ವಲ್ಪ ಓದಿಕೊಂಡು ತಿಳಿಯಿರಿ. ಆಮೇಲೆ ನಿಮ್ಮ ಯೋಜನೆಗಳನ್ನು ಜನರಿಗೆ ನೀಡಿ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಟ್ಟಂತ ಎಲ್ಲರನ್ನು ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ನ ಜಂಟಿ ಆಶ್ರಯದಲ್ಲಿ ಈ ದಿನ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಕುತ್ತಾರ ಪದವಿನಿಂದ ತೊಕ್ಕೋಟ್ ಜಂಕ್ಷನ್ ವರೆಗೆ ನಡೆದಂತಹ ಪಾದಯಾತ್ರೆ ಮತ್ತು ಈ ಪ್ರತಿಭಟನಾ ಸಭೆಯ ನೇತೃತ್ವವನ್ನು ವಹಿಸಿದಂತ ರಮೇಶ್ ಶೆಟ್ಟಿ ಬೋಯಾರ್ ಇವರಿಗೆ ನಾನು ನಮ್ಮ ಪಕ್ಷದ ಜಂಟಿ ಬ್ಲಾಕ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ನೇತೃತ್ವವನ್ನು ವಹಿಸಿದವರು ನಮ್ಮ ಮೂಡಾದ ಅಧ್ಯಕ್ಷರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಸದಾಶಿವ ಉಳ್ಳಾಲ್ರವರು, ಅವರಿಗೂ ಕೂಡ ಜಂಟಿ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ಜಂಟಿ ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಉಳ್ಳಾಲ ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿ AK ಅಬ್ದುಲ್ ರಹಮಾನ್ ಕೋಡ್ಜಾಲ್, ಮುಡುಪು ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿ ಜಲೀಲ್ ಮೋಂಟುಗೋಲಿ, ಇವರಿಗೂ ಕೂಡ ಜಂಟಿ ಬ್ಲಾಕಿನ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಜಂಟಿ ಬ್ಲಾಕಿನ ಮಹಿಳಾ ಕಾಂಗ್ರೆಸ್ ಘಟಕ, ಯೂತ್ ಕಾಂಗ್ರೆಸ್ ಘಟಕ, ಅದೇ ರೀತಿ ಹಿಂದುಳಿದ ವರ್ಗದ ಘಟಕ, SC ST ಘಟಕ, NSU ಘಟಕ, ಕಿಸಾನ್ ಘಟಕ, ಯೂತ್ ಕಾಂಗ್ರೆಸ್ ಘಟಕ, ಎಲ್ಲ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ದಿನ ನಮ್ಮ ಕುತ್ತಾರ್ನಿಂದ ತೊಕ್ಕೋಟುವರೆಗೆ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಮೊನ್ನೆಯಿಂದ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಪಡಿಸಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಸೇವಾದಳದ ನಾಯಕರು ಮತ್ತು ಕಾರ್ಯಕರ್ತರು ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಮುಂಚೂಣಿ ಪಾತ್ರವನ್ನು ವಹಿಸಿದಂತ ರಜಾಕ್ ಇರಾ, ಇವರು ಅನೌನ್ಸ್ಮೆಂಟ್ ಮತ್ತು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಮುಡುಪು ಮತ್ತು ಉಳ್ಳಾಲ ಬ್ಲಾಕಿನ ಎಲ್ಲ ಗ್ರಾಮದ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿ ನಗರ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ, ಅವರೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಮಾಧ್ಯಮದ ಎಲ್ಲ ಗೆಳೆಯರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆ, ಅದೇ ರೀತಿ ACP ಠಾಣೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಮತ್ತು ಸಹ ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಮುಡುಪು ಬ್ಲಾಕ್ ಕಾಂಗ್ರೆಸ್ ನ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ನಾವು ಈ ಕಾರ್ಯಕ್ರಮಗಳನ್ನು ಕೊನೆಗೊಳಿಸಲು ಹೋಗ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.